ಓದೋದನ್ನ ಕಲಿಸ್ಬೇಕು, ಅವರಿಗೆ ಜ್ಞಾನ ಬರಬೇಕು, ಪ್ರಶ್ನೆ ಮಾಡುವಂತ ಶಕ್ತಿ ಬರಬೇಕು ಅಂತ ಹೇಳೋರು. ನಾನು ಒಂದು ಬಾರಿ ಶಿಕ್ಷಣ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ, ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರ ಹತ್ರ ಹೋಗಿ ಕೇಳ್ಕೊಂಡೆ, ನಾನು ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೇನೆ, ತಾವು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರಿ, ಅದಕ್ಕಾಗಿ ನಾನು ಇವತ್ತು ಸರ್ಕಾರದಲ್ಲಿದ್ದೇನೆ, ಮೆಡಿಕಲ್ ಕಾಲೇಜನ್ನ ನಾನು ಆ ಆದೇಶವನ್ನ ತಂದು ಕೊಡ್ತೇನೆ ಅಂತ ಹೇಳಿದಾಗ ಒಂದು ಮಾತು ಹೇಳಿದ್ರು ನನಗೆ, ಪರಮೇಶ್ವರ್, ನನಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಆ ಬಡ ಮಕ್ಕಳಿಗೆ ಓದೋದು ಬರೆಯೋದು ಕಲಿಸ್ಬೇಕಪ್ಪ. ನನಗೆ ವೈದ್ಯಕೀಯ ಕಾಲೇಜ್ ಮಾಡೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಆದರೆ ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅನ್ನ ಕೊಡಬೇಕು. ಯಾರು ಸಮಾಜದಲ್ಲಿ ನಿರ್ಗತಿಕರಿದ್ದಾರೆ, ಜಾತಿ ಇಲ್ಲ, ಧರ್ಮ ಇಲ್ಲ, ನಾನು ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅದಕ್ಕಾಗಿ ನನಗೆ ಅದು ಬೇಡ, ನಾನು ಈ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ನಮ್ಮ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಧುನಿಕವಾಗಿ ಯಾವ ರೀತಿ ನಾವು ಸೇವೆ ಮಾಡಬೇಕು ಅಂತ ಹೇಳಿ ಸಿದ್ಧಗಂಗಾ ಆಸ್ಪತ್ರೆಯನ್ನ ಮಾಡೋದರ ಮೂಲಕ ಅದಕ್ಕೆ ಒಂದು ಕಾಲೇಜನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ನಾನು ಶುಭವನ್ನ ಈ ಸಂದರ್ಭದಲ್ಲಿ ಕೋರೋದಕ್ಕೆ ಬಯಸ್ತೇನೆ. ಆದ್ರಿಂದ ಸ್ನೇಹಿತರೆ, ನಾವು ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳವರಿಗೆ ಗೌರವ ಸಮರ್ಪಣೆ ಮಾಡೋದಕ್ಕೆ ಸೇರಿದ್ದೇವೆ. ನಾವೆಲ್ಲರೂ ಕೂಡ ಅವರ ಆದರ್ಶವನ್ನ ಒಂದು ದಿನ ಆದರೂ ಕೂಡ ನಮ್ಮ ಜೀವನದಲ್ಲಿ ಒಂದು ದಿನವನ್ನಾದರೂ ಕೂಡ ನಾವು ಅಳವಡಿಸಿಕೊಂಡಿದ್ದೆ ಆದರೆ ಅವರಿಗೆ ಗೌರವ ಸಮರ್ಪಣೆಯನ್ನ, ಗುರು ವಂದನೆಯನ್ನ ಮಾಡಿದಾಗೆ ಆಗ್ತದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತು ಹೆಚ್ಚು ಮಾತನಾಡದೆ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ನಮನಗಳನ್ನು, ನಮ್ಮ ತಂದೆಯವರು, ನಮ್ಮ ಅಣ್ಣನವರು, ನಮ್ಮ ಇಡೀ ಕುಟುಂಬ ಸ್ವಾಮೀಜಿಯವರಿಗೆ ನಡ್ಕೊಳ್ತಕ್ಕಂಥದ್ದು ಬಹಳ ವರ್ಷಗಳಿಂದ. ಹಾಗಾಗಿ ಇವತ್ತು ನನಗೆ ಅತ್ಯಂತ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೊಮ್ಮೆ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ನನ್ನ ನಮನಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮಠದ ಪರವಾಗಿ ಗೌರವ ಸಮರ್ಪಣೆ. ಈ ಪವಿತ್ರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮ ನಾಡಿನ ಧೀಮಂತ ನಾಯಕರು, ನಿಕಟಪೂರ್ವ ಮುಖ್ಯಮಂತ್ರಿಗಳು, ಶ್ರೀಮಠದ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳ ಅಂತರಂಗದ ಭಕ್ತರು ಆದಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಅಧ್ಯಕ್ಷ ಸ್ಥಾನದಿಂದ ಅಧ್ಯಕ್ಷ ಭಾಷಣ ಮಾಡಬೇಕು ಅಂತ ಕೋರ್ಕೊಳ್ತೇನೆ. ನಾಡಿನ ಎಲ್ಲ ಜನರಿಗೆ ನಾಳೆ ಬರುವಂತ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾನು ಮೊದಲು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತ ಸಿದ್ಧಗಂಗಾ ಮಠದ ಅಧ್ಯಕ್ಷ ಆದಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವಂತ ಸುತ್ತೂರು ಜಗತ್ತುಗಳಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾಜ ತ್ರಿದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತ ಸರ್ಕಾರದ ಗೃಹ ಹಾಗೂ ಸಹಕಾರಿ ಸಚಿವರು ಹಾಗೂ ಭಾರತೀಯ ಜನತಾ ಪಾರ್ಟಿ ವರಿಷ್ಠ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾಜಿಯವರೇ,
ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಕೇಂದ್ರದ ಎಲ್ಲ ಸಚಿವರೇ, ರಾಜ್ಯದ ಎಲ್ಲ ಸಚಿವರೇ, ವಿಶೇಷ ಆಹ್ವಾನಿತರಾಗಿ ಬಂದಿರುವಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ಸಂಸತ್ ಸದಸ್ಯರಂತ ಮಾನ್ಯ ಬಸವರಾಜ್ ಅವರೇ, ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಬಿ.ವೈ. ವಿಜೇಂದ್ರ ಅವರೇ, ಶ್ರೀಮಠದ ಸದ್ಭಕ್ತರೇ, ಮಾಧ್ಯಮದ ಸ್ನೇಹಿತರೆ, ಇಂದು ನಮ್ಮೆಲ್ಲರಿಗೂ ಸೌಭಾಗ್ಯದ ದಿನ. ಗಂಗಾ ನದಿಯಷ್ಟೇ ಪವಿತ್ರ ಹಾಗೂ ವಿಶಾಲವಾದ ಸಾಮಾನ್ಯ ಬದುಕಿನ ನಿಯಮಗಳಿಗೆ ಅತೀತರಾಗಿ ಸಿದ್ಧ ಪುರುಷರಾಗಿ ನಡೆದಾಡುವ ದೇವರಾಗಿ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳವರ 115ನೇ ಜಯಂತಿಯ ಗುರುವಂದನಾ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗವಹಿಸಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಪರಮ ಪೂಜ್ಯರು ಆಧುನಿಕ ಯುಗದ ಜಗಜ್ಯೋತಿ ಬಸವಣ್ಣವರೆಂದೇ ಖ್ಯಾತಿ ಹೊಂದಿದ್ರು. ಭಕ್ತಿ ಮತ್ತು ವಿರಕ್ತಿಗಳಿಗೆ ಪ್ರತಿರೂಪದಂತಿದ್ರು. ವಿದ್ವತ್ ಹಾಗೂ ವಿನಯಗಳ ಮೂರ್ತಿವಂತಿದ್ದರು. ಇಂಥ ಜೀವನ್ಮುಕ್ತರ ಸ್ಥಿತಪ್ರಜ್ಞರ ಸನ್ನಿಧಿಯಲ್ಲಿ ಕುಂತು ಅವರ ಪಾದ ಸ್ಪರ್ಶಿಸುವಂಥ ಆಶೀರ್ವಾದ ಪಡೆಯುವಂಥ ಅವಕಾಶ ನಿಮಗೆ ನಮಗೆಲ್ಲರಿಗೂ ಸಿಕ್ಕಿರುವಂತಹದ್ದೇ ಈ ಜನ್ಮದ ನಮ್ಮ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಜಾತಿ ಭೇದವಿಲ್ಲದೇನೆ, ವರ್ಗದ ಸಂಕೋಲೆಗಳಿಲ್ಲದೆ, ಪ್ರದೇಶ ಭೇದವಿಲ್ಲದೆ ಎಲ್ಲರನ್ನ ತಮ್ಮವರೆಂದು ಭಾವಿಸಿ ಪ್ರತಿನಿತ್ಯ 8,000 ಮಕ್ಕಳಿಗೆ ಅನ್ನದಾನ ಮತ್ತು ವಿದ್ಯಾದಾನದ ವ್ಯವಸ್ಥೆ ಸೃಷ್ಟಿಸಿದ ಶ್ರೀಗಳು ನಡೆದಾಡುವ ದೇವರಾಗಿದ್ದರು. ನಾನು ನಿರಂತರವಾಗಿ ಏನಾದರೂ ಸಮಸ್ಯೆಗಳಿದ್ದಾಗ ಅಲ್ಲಿ ಬರ್ತಾ ಇದ್ದೆ. ಶ್ರೀಗಳವರು ನನ್ನನ್ನು ಕೂರಿಸ್ಕೊಂಡು ಮಾರ್ಗದರ್ಶನ ಮಾಡ್ತಾ ಇದ್ರು. ನಾನು ಅನೇಕ ಬಾರಿ ಅವ್ರಿಗೆ ಹೇಳಿದೆ, ನೀವು ದಯಮಾಡಿ ಈ ವಯಸ್ಸಿನಲ್ಲಿ ಪಾದ ಪೂಜೆಗೆ ಬೇರೆ ಬೇರೆ ನಗರಗಳಿಗೆ ಹೋಗಬೇಡಿ. ಆವಾಗ ಪೂಜ್ಯರು ಹೇಳಿದ್ರು, ಯಡಿಯೂರಪ್ಪನವರೇ, ನೀವು ಹೇಳೋದು ಸರಿ ಇದೆ, ಆದರೆ ನಾನು ಪಾದ ಪೂಜೆಗೆ ಹೋದರೆ ಸದ್ಭಕ್ತರು ಹಣಕಾಸಿನ ನೆರವನ್ನು ನೀಡ್ತಾರೆ, ಅದರಿಂದ ಈ ಮಠ ನಡೆಸಬೇಕಾಗಿದೆ, ಇಲ್ಲಿರುವಂತಹ ಸಾವಿರಾರು ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಬೇಕಾಗಿದೆ, ಅದಕ್ಕಾಗಿ ಹೋಗ್ತಾ ಇದ್ದೇನೆ ಅನ್ನೋ ಮಾತನ್ನ ಶ್ರೀಗಳವರು ಹೇಳ್ತಾ ಇದ್ರು. ವಿಶ್ವವನ್ನೇ ಬೆರಗುಗೊಳಿಸಿದ ಸಮಾಜ ಪರಿವರ್ತನೆ ಮೈಲಿಗಲ್ಲು ಎಂದೇ ಭಾವಿಸಿರುವ 12ನೇ ಶತಮಾನದ ಬಸವಾದಿ ಪ್ರಮದರು ಪ್ರತಿಪಾದಿಸಿದ ತತ್ವಗಳನ್ನು 20ನೇ ಶತಮಾನದಲ್ಲಿ ಅಕ್ಷರಶಃ ಸಾಕಾರಗೊಳಿಸಿದವರು ನಮ್ಮ ಲಿಂಗೈಕ್ಯ ಶಿವಕುಮಾರ ಶಿವಯೋಗಿಗಳು. ಅನ್ನದಾನ, ವಿದ್ಯಾದಾನ, ಜ್ಞಾನದಾನ, ಅಭಯದಾನ ಮೊದಲಾದ ಬಹುವಿಧ ಸೇವಾ ಪರಂಪರೆಯನ್ನ ಶ್ರೀಗಳು ಸೃಷ್ಟಿಸಿ ಅನುಷ್ಠಾನಗೊಳಿಸಿದ್ರು. ವಿಶ್ವಕ್ಕೆ ಶಾಂತಿ, ಸೌಹಾರ್ದ, ಸಾಮರಸ್ಯದ ಸಂದೇಶವನ್ನು ತಮ್ಮ ನಡೆಗಳಿಂದ, ತಮ್ಮ ಕಾಯಕದಿಂದ ನೀಡಿದ್ರು. ಸಿದ್ಧಲಿಂಗ ಮಠದ ಅಧ್ಯಕ್ಷರಾದ ನಮ್ಮ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಲಿಂಗೈಕ್ಯ ಶ್ರೀಗಳು ತೋರಿದ ದಾರಿಯಲ್ಲಿ ಈ ಶ್ರೀಮಠವನ್ನು ಯಾವುದೇ ಲೋಪ ಬಾರದಂತೆ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಶ್ರೀಗಳ ನೇತೃತ್ವದಲ್ಲಿ ಮಠ ಇನ್ನೂ ಉನ್ನತಿ ಆಗ್ತದೆ ಎಂದ ನನ್ನ ವಿಶ್ವಾಸ ನಿಮಗೂ ನಮಗೆಲ್ಲರಿಗೂ ಇದೆ. ದಣಿವರಿಯದ ಲಿಂಗೈಕ್ಯ ಶ್ರೀಗಳ ದಾಸೋಹ ಮತ್ತು ಕಾಯಕ ತತ್ವಗಳು ಶ್ರೀ ಕ್ಷೇತ್ರದಲ್ಲಿ ಸಾಕಾರಗೊಂಡಿದೆ.
ಇವನಾರವ ಎನ್ನದೆ ಇವ ನಮ್ಮವ ಎಂದು ಎಲ್ಲರನ್ನ ಪೂಜ್ಯ ಶ್ರೀಗಳು ಪ್ರೀತ್ಯಾಧಾರಗಳಿಂದ ಬರಮಾಡಿಕೊಂಡ್ರು. ಬಡವರ ದೀನದಲಿತರ ಬಾಳಿನಲ್ಲಿ ಆಶಾಕಿರಣವಾಗಿ ಅವರನ್ನು ಉನ್ನತಿಯ ಹಾದಿಯಲ್ಲಿ ಮುನ್ನಡೆಸಿದ ಮೇರು ಸಾಧನೆ ಮಾಡಿದ ಸಂತ ಲಿಂಗೈಕ್ಯ ಶಿವಕುಮಾರ ಮಹಾಶಿವಗಳ ಗುರುವಂದನಾ ಸಲ್ಲಿಸುವ ಈ ಸಮಾರಂಭ, ಇದರಲ್ಲಿ ಭಾರತ ಸರ್ಕಾರದ ಗೃಹ ಮತ್ತು ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಭಾಗವಹಿಸಿರುವಂತಹದ್ದು ಅರ್ಥಪೂರ್ಣ ಮತ್ತು ಸಮಂಜಸವಾಗಿದೆ. Siddhganga Mutt is one of the renowned spiritual center of India, which has been rendering unparalleled service in religious, social and educational sphere. Lingaika Dr. Shivakumar Swamiji, the Pontiff of Siddhganga Mutt, an example of selfless service and sacrifice. He was referred to as Nadidaduva Devaru, walking God in the state for his selfless service to the society, irrespective of caste and creed. Shri Shivakumar Swamiji was a scholar who has influenced the lives of millions of people during his tenure as president of Sri Siddhganga Mutt in the last 9 decades. Shri Shivakumar Swamiji was an adherent, followed of Basava principles. He was famous as Trivata Dasoyi, who provided food, education and shelter. It is appropriate that Sri Amit Shah Ji, Union, Home and Cooperation Ministers participating in the 115th birthday celebration and Guruvandana program of the greatest saint of our times, Dr. Shivakumara Swamiji of Siddhganga Mutt. Sri Amit Shah Ji is the person behind the success of our party to retain power in recent elections. I take this opportunity to congratulate our beloved Prime Minister Shri Narendra Modi ji and Amit Shah ji and Nadda ji. I thank Shri Amit Shah ji for having participated in special occasion in spite of his busy schedule. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ और सबका ವಿಶ್ವಾಸ್ ಎಲ್ಲರನ್ನೊಳಗೊಂಡ ಎಲ್ಲರ ವಿಶ್ವಾಸದೊಂದಿಗೆ ಎಲ್ಲರ ಅಭಿವೃದ್ಧಿಗಾಗಿ ಆಧುನಿಕ ಭಾರತದ ನಿರ್ಮಾಣಕ್ಕಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಶ್ರೀ ಅಮಿತ್ ಶಾ ಜಿಯವರು ಹೊರಟಿದ್ದಾರೆ. ದೇಶದ ಒಳಿತಿಗಾಗಿ ನಾವೆಲ್ಲರೂ ಅವರನ್ನು ಹಿಂಬಾಲಿಸೋಣ ಮತ್ತು ಬೆಂಬಲಿಸೋಣ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ಈ ದೇಶದ ರೈತ ಸಮುದಾಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಮೊದಲ ಬಾರಿಗೆ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಜಾರಿಗೆ ತಂದು ಪ್ರತಿಯೊಬ್ಬ ನಮ್ಮ ಸಣ್ಣ ರೈತನಿಗೆ 6,000 ರೂಪಾಯಿ ಕೊಡುವಂತ ಯೋಜನೆ ಇದು ಸಣ್ಣ ಸಂಖ್ಯೆಯಲ್ಲ. ಬಹುಶಃ ಅಮಿತ್ ಶಾ ಜಿಯವರು ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿರುವಂತಹ ನೀರಾವರಿ ಯೋಜನೆಗಳನ್ನು ಆದಷ್ಟು ಬೇಗ ಪೂರ್ಣ ಮಾಡಿ ರೈತನ ಹೊಲಕ್ಕೆ ನೀರು ಕೊಟ್ಟು ರೈತ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಟ್ಟು ರೈತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು ಅನ್ನೋ ಅಪೇಕ್ಷೆ ಹೊಂದಿರುವಂತವರು ಅಮಿತ್ ಶಾ ಜಿಯವರು ಮತ್ತೆ ಪ್ರಧಾನಿ ನರೇಂದ್ರ ಮೋದಿಜಿಯವರು. ನಾವೆಲ್ಲ ಪೂಜ್ಯರ ಅಮಿತ್ ಶಾ ಜಿಯವರ ಮಾತನ್ನ ಕೇಳಕ್ಕೆ ಕಾತರ ಕುಂತಿದ್ದೇವೆ. ನಾನು ಹೆಚ್ಚು ಸಮಯ ತಗೊಳ್ಳಕ್ಕೆ ಇಷ್ಟಪಡೋದಿಲ್ಲ. ನಾನು ಒಂದೇ ಒಂದು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಪರಮ ಸ್ವಾಮೀಜಿಯವರು
ಜೊತೆಗಿಲ್ಲ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಅನ್ನೋ ವಿಶ್ವಾಸ ನಮಗೂ ನಿಮಗಿದೆ. ಇಂಥ ಅಪರೂಪದ ವಿಶೇಷವಾದಂಥ ಸಮಾರಂಭದಲ್ಲಿ ಅಮಿತ್ ಶಾಜಿಯವರು ಬಂದಿರುವಂತಹದ್ದು ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದೆ. ಶಿವಕುಮಾರ ಮಹಾಸ್ವಾಮೀಜಿಯವರ ಜೀವನದ ಚರಿತ್ರೆಯನ್ನ ಪಠ್ಯಕ್ರಮದಲ್ಲಿ ಅಳವಡಿಸುವ ಬಗ್ಗೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತೇನೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಕರ್ನಾಟಕ ಕಂಡ ನಡೆದಾಡುವ ದೇವರು ಎಂದು ಪ್ರಸಿದ್ಧರಾಗಿದ್ದಾರೆ. ಶ್ರೀಯವರು ಪದ್ಮಭೂಷಣ, ಕರ್ನಾಟಕ ರತ್ನ, ತ್ರಿವಿಧ ದಾಸೋಹಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಗಾಧ ಕೊಡುಗೆಯನ್ನು ನೀಡಿದ್ದಾರೆ. ಇವರ ಕಾರ್ಯವನ್ನು ಹೇಳಿ ಮುಗಿಸಲು ಸಾಧ್ಯ ಇಲ್ಲ. ಇವರ ಜೀವನ ಚರಿತ್ರೆಯನ್ನ ಮುಂದಿನ ಪೀಳಿಗೆಗೆ ತಿಳಿಸಲು ಕರ್ನಾಟಕ ಶಿಕ್ಷಣ ಇಲಾಖೆಯ ಪಠ್ಯಪುಸ್ತಕದಲ್ಲಿ ಇವರ ಜೀವನ ಚರಿತ್ರೆ ಅಳವಡಿಸಬೇಕೆಂದು ನಾನು ಕಳಕಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತೆ ಎಲ್ಲ ಸದ್ಭಕ್ತರಿಗೆ, ಅಣ್ಣ ತಮ್ಮಂದಿರಿಗೆ, ಪೂಜ್ಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಬಲೋ ಭಾರತ್ ಮಾತಾ ಕಿ. ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಶ್ರೀಮಠದ ಪರವಾಗಿ ಗೌರವ ಸಮರ್ಪಣೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನ ನೀಡುವಂತಹವರು ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಪರಮ ಪೂಜ್ಯರಾದ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು. ಕರಿಯನಿತ್ತಡೆವಲ್ಲೇ ಸಿರಿಯನಿತ್ತಡೆವಲ್ಲೇ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೇ ನಿಮ್ಮ ಶರಣರ ಸುಳ್ನುಣಿಯನೊಂದು ಅರಗಳಿಗೆ ಇತ್ತಡೆ ನಿಮ್ಮನಿತ್ಯ ಕಾಣ ರಾಮನಾಥ. ಪೂಜ್ಯರ 115ನೇ ಗುರುವಂದನೆಯನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಕೇಂದ್ರದ ಗೃಹ ಸಚಿವರಾದ ಮಾನ್ಯ ಶ್ರೀ ಅಮಿತ್ ಶಾಜಿಯವರೇ, ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ BS ಯಡಿಯೂರಪ್ಪನವರೇ, ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರೇ, ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಪರಮೇಶ್ ಅವರೇ, ವೇದಿಕೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸನ್ಮಾನ್ಯ ಸಚಿವರುಗಳೇ, ಸಂಸದರೇ, ಶಾಸಕರೇ, ಮಹಾಪೌರರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ಆತ್ಮೀಯರೇ ಹಾಗೂ ಭಕ್ತ ಬಾಂಧವರೇ ಹಾಗೂ ಮಾತೆಯರೇ, ಈ ಸಂದರ್ಭದಲ್ಲಿ ಸಿದ್ಧಗಂಗೆಯ ಕ್ಷೇತ್ರಾಧ್ಯಕ್ಷರಾದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಹಾಗೂ ಎಲ್ಲ ಪೂಜ್ಯರಲ್ಲಿ ಗೌರವವನ್ನು ಸಲ್ಲಿಸಿ, ಇಂದು ನಾವೆಲ್ಲ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ 115ನೆಯ ಗುರುವಂದನಾ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡಿದ್ದೇವೆ. ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಜೀವಿತಾವಧಿಯ ನಂತರ ಕೂಡ ನಮ್ಮ ನಡುವೆ ಜೀವಿತವಾಗಿರುವಂತಹ ಅಪೂರ್ವವಾದ ಸಾಧು ಸಂತರು ಅಂತಂದರೆ ಶಿವಕುಮಾರ ಮಹಾಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದರು. ಶಿವಕುಮಾರ ಮಹಾಸ್ವಾಮೀಜಿಯವರು ಬದುಕಿದ್ದಾಗಲೇ ದಂತಕಥೆಯಾಗಿದ್ದಂಥವರು. ಒಬ್ಬ ವ್ಯಕ್ತಿ ಹೀಗೆ ದಿನನಿತ್ಯದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವೇ ಅಂತನ್ನುವ ಆಶ್ಚರ್ಯದಿಂದ ಹುಬ್ಬೇರಿಸುವಂತಹ ರೀತಿಯಲ್ಲಿ ಬದುಕನ್ನು ದಿನದ 24 ಗಂಟೆಗಳು 365 ದಿವಸ ಕೂಡ ನಡೆಸಿದಂತಹ ಅಪರೂಪದ ದಿವ್ಯಚೇತನ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆನುಡಿ ಎರಡನ್ನು ಪರಿಪೂರ್ಣ ತುಂಬಿ ಎಂದ ಬಸವಣ್ಣನವರ ಮಾತಿಗೆ ವ್ಯಾಖ್ಯಾನದಂತೆ ಬದುಕನ್ನು ನಡೆಸಿದಂತಹವರು. ಒಬ್ಬ ಮಠಾಧಿಪತಿಗಳು, ಒಬ್ಬ ಸಂತರು ತಮ್ಮ ಇಡೀ ಬದುಕನ್ನು ಸಂಪೂರ್ಣವಾಗಿ
ಸಮಾಜಕ್ಕೆ ದಾರಿ ಎರೆದರೆ ಒಂದು ಮಠದಿಂದ ನಾಡಿನಲ್ಲಿ ಈ ಮಠದ ಅಧಿಕಾರವನ್ನು ವಹಿಸದ ಸಂದರ್ಭದಿಂದ ಹಳತು ಮತ್ತು ಆಧುನಿಕತೆಗಳ ಒಂದು ಸಂಗಮವಾಗಿ ಕ್ಷೇತ್ರವನ್ನು ಬಳಸಿದಂತಹವರು. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಗಬು ಹೊಸ ಯುಕ್ತಿ ಹಳೆತತ್ವದೊಳಗೂಡೆ ಧರ್ಮ ಅಂತ ಡಿ ವಿ ಜಿಯವರು ಹೇಳಿದಾಗೆ ಮಠದ ಪರಂಪರೆಯ ಪ್ರತಿಯೊಂದನ್ನು ಕೂಡ ಅದಕ್ಕೆ ಲವಲೇಶವೂ ಚ್ಯುತಿ ಬಾರದ ಹಾಗೆ ಮಠದ ಪರಂಪರೆ, ಸಂಪ್ರದಾಯ, ವೈಯಕ್ತಿಕ ಪೂಜಾ ನಿಷ್ಠೆ, ವೈಯಕ್ತಿಕವಾದಂತಹ ವೈರಾಗ್ಯ ಭಾವನೆ ಇವೆಲ್ಲಕ್ಕೂ ಕೂಡ ಯಾವುದೇ ಒಂದು ಅಲ್ಪ ವಿರಾಮದ ಚಿಹ್ನೆಯನ್ನು ಹೇಳದೆ ಆಧುನಿಕತೆಗೆ ಸ್ಪಂದಿಸಿ ಇಡೀ ಸಮಾಜದ ಮುನ್ನಡೆಗೋಸ್ಕರ ಅಹರ್ನಿಶಿ ಶ್ರಮಿಸಿದಂತಹ ಪೂಜ್ಯರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು. ಪ್ರತಿನಿತ್ಯ ಶ್ರೀ ಕ್ಷೇತ್ರದಲ್ಲಿ 2-3 ಸಾವಿರದಿಂದ ಪ್ರಾರಂಭವಾದಂತಹ ವಿದ್ಯಾರ್ಥಿಗಳ ದಾಸೋಹ 10,000 ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ 3 ದಿವಸ ಪ್ರಸಾದ ನೀಡೋದು ಅಂತಂದರೆ ಸಾಮಾನ್ಯರು ಊಹೆಗೂ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಂಥ ಸಂಗತಿ. ಬಹುಶಃ ಪಾಶ್ಚಿಮಾತ್ಯರಿಗೆ ಈ ವಿಷಯವನ್ನು ಹೇಳಿದ್ರೆ ಅವ್ರ ಕಣ್ಣಿಂದ ಕಾಣುವುದರ್ತು ನಂಬಲಿಕ್ಕೆ ಸಾಧ್ಯ ಇಲ್ಲದಷ್ಟು ಒಂದು ಪವಾಡ ಸದೃಶವಾದಂತಹ ಕೆಲಸವನ್ನು ಪ್ರಾರಂಭಿಸಿದಂತಹವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಯವರು. ನಿಮ್ಗೆ ಗೊತ್ತಿದೆ, ತಾಯಂದ್ರಿಗೆ ಮನೆಯಲ್ಲಿ 2-3 ಮಕ್ಕಳಿದ್ರೆ ಅಕಸ್ಮಾತ್ ಯಾರಿಗಾದ್ರೂ ಅವಳಿ ಮಕ್ಕಳಾದರೆ ತಂದೆ ತಾಯಿ ಹೇಳ್ತಿರ್ತಾರೆ ಮಕ್ಕಳು ಸಾಕೋದು ಕಷ್ಟ ಅಂತೇಳಿ. ಒಂದೇ ಮಗುವಾಗಿದ್ರೆ ಸಾಕ್ಬೋದಾಗಿತ್ತು, ಒಂದು ಮಗು ಅಳುತ್ತೆ, ಒಂದು ಮಗು ಇಳಿತೆ, ಹೆಂಗೆ ಮಾಡೋದು ಅಂತ. ಪ್ರತಿ ದಿವಸ 10,000 ಮಕ್ಕಳಿಗೆ ಕೇವಲ ದಾಸೋಹವನ್ನು ನೀಡುತ್ತಲ್ಲ, ಅಷ್ಟೂ ಜನರಿಗೂ ಕೂಡ ಮಾತೃವಾತ್ಸಲ್ಯದ ಪ್ರೀತಿಯ ಸಿಂಚನವನ್ನು ಮಾಡಿ ನಮ್ಮ ತಾಯಿ ಮನೆಯಲ್ಲೇ ಇದ್ದೇವೆ ಅಂತಕ್ಕಂತಹ ಅನುಭವವನ್ನು ಅಷ್ಟೂ 1000 ಮಕ್ಕಳಿಗೆ ಏಕಕಾಲಕ್ಕೆ ನೀಡಿದಂತಹ ಅದ್ಭುತವಾದಂಥ ಮಾತೃವಾತ್ಸಲ್ಯದ ಪೂಜ್ಯರು ಅಂತಂದರೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು. ಅವರಿವತ್ತು ನಮ್ಮ ನಡುವೆ ಭೌತಿಕವಾಗಿ ಇಲ್ಲದೇ ಇರಬಹುದು, ಆದರೆ ಅವರು ಕೊಟ್ಟಂತಹ ಕೊಡುಗೆ ಅಪೂರ್ವವಾದಂತಹದ್ದು. ಪೂಜ್ಯರು ಯಾವ ಉದಾತ್ತ ದೃಷ್ಟಿಯಿಂದ ಮಠವನ್ನು ಕಟ್ಟಿ ಬೆಳೆಸಿ ಇಲ್ಲಿಯ ಮಠದ ಆವರಣದ ಪ್ರತಿಯೊಂದು ಕಲ್ಲು ಕೂಡ ಅವರ ಹೆಸರನ್ನು ಸದಾ ಪ್ರತಿಧ್ವನಿಸುವ ರೀತಿಯಲ್ಲಿ ಶ್ರೀಮಠದ ಏಳಿಗೆಗೆ ಪೂಜ್ಯರು ಶ್ರಮಿಸಿರ್ತಕ್ಕಂತಹದ್ದು ಅನೇಕರಿಗೆ ಗೊತ್ತಿರುವಂತಹದ್ದು. ಅವರು ಇದ್ದಂತಹ ದಿನಮಾನದಲ್ಲಿ ಅವರ ಜೊತೆ ಇರುವಂತಹ ಅವಕಾಶ ಸಿಕ್ಕದ್ದು ನಮ್ಮ ಪುಣ್ಯ ಅಂತ ಎಲ್ಲರೂ ಕೂಡ ಭಾವಿಸಬೇಕು. ಅಂತ ಪೂಜ್ಯರ ಗುರುವಂದನಾ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮಾನ್ಯ ಅಮಿತ್ ಶಾ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಪೂಜ್ಯರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಪ್ರತಿನಿತ್ಯ ಅವರ ಮಾರ್ಗದರ್ಶನದಲ್ಲಿ ಮಠವನ್ನು ಮುನ್ನಡೆಸ್ಕೊಂಡು ಬಂದ ಕಾಲದಿಂದಾಗಲೇ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಇರುವಂತಹ ಕಾಲದಲ್ಲೇ ಮಠವು ಮುಂದೆ ಸರಿಯಾಗಿ ಸಮರ್ಥವಾಗಿ ಮುನ್ನಡೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಎಲ್ಲ ಅವರೇ ಕೆಲಸ ಮಾಡುವಂಥ ಸಾಮರ್ಥ್ಯ ಇದ್ದ ಸಂದರ್ಭದಲ್ಲಿ ಕೂಡ ಇಡೀ ಹಣಕಾಸಿನ ವ್ಯವಹಾರದ ಸಂಪೂರ್ಣ ಜವಾಬ್ದಾರಿಯನ್ನು ಸಿದ್ಧಲಿಂಗ ಮಹಾಸ್ವಾಮೀಜಿಯವರಿಗೆ ಆ ಸಂದರ್ಭದಲ್ಲೇ ವಹಿಸಿಕೊಟ್ಟಿದ್ರು ಅಂತಕ್ಕಂಥದ್ದು ಅವರ ದೂರದೃಷ್ಟಿ ಒಂದು ಫಲವಾಗಿದೆ. ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮಠವನ್ನು ಸಮರ್ಥವಾಗಿ ಅಲ್ಲಿಯ ಧಾರ್ಮಿಕ ಕೆಲಸಗಳಿರ್ಬೋದು, ಆಧ್ಯಾತ್ಮಿಕ ಕೆಲಸಗಳಿರ್ಬೋದು, ಸಾಮಾಜಿಕವಾದಂತಹ ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳನ್ನು ಕೂಡ ನಿರಂತರವಾಗಿ ಅದೇ ರೀತಿ ಮುಂದುವರಿಸಿಕೊಂಡು ಬರ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡುವಂತಹಾಗಿದೆ. ಅಮಿತ್ ಶಾ ಅವರು ಈಗ ಮುಂದಿನ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕಾಗಿರೋದ್ರಿಂದ ಅವರ ಸಮಯವನ್ನು ತೆಗೆದುಕೊಳ್ಳದೆ, ಆನ್ ದಿಸ್ ಆಸ್ಪಿಷಿಯಸ್ ಅಕೇಶನ್ ಆಫ್ ದ 115th birthday celebrations of an extraordinary saint who inspired millions across the globe by service, we have amidst us another distinct personality, Shri Amit Shah Ji. A businessman turned politician, he is commonly referred to as a Chanakya of modern Indian politics. Behind every election victory, Amit Shah Ji's planning and coordination played an important role hitherto. As you all know, before becoming president of the BJP,
Amit Shah ji put his political acumen to use and put Indian basis. Since Sri Modi ji took charge as Prime Minister of India during his first term, no politician in the country was considered taller than Amit Shah ji. After the Prime Minister himself, since 1989, he has fought 29 elections, including various local body polls, and has not lost any to this day. Shri Amit Shah ji has been associated with Rashtriya Swayamsevak Sangh since childhood. He first met Narendra Modi ji in 1982 through Ahmedabad RSS circles. During Shri Narendra Modi ji 12-year tenure as Gujarat CM, Amit Shah emerged as one of the most powerful leaders in the state. After winning the 2002 state elections, he became the youngest minister in Modi ji's Gujarat government and was multiple portfolios. At one time, he held 12 portfolios: home, law and justice, prison, border security, civil defense, excise, transport, prohibition, home guards, Gram Rakshak Dal, police housing, and legislative and parliament affairs. These are the 12 portfolios he was having. Amit Shah ji is known as a master strategist. Amit Shah ji, along with Sri Narendra Modi ji, assured BJP victories in several state elections after the BJP landslide Lok Sabha elections win in 2014. And they topped up their success with a thumping victory in the Lok Sabha elections 2019, in which the BJP saw its biggest individual seat tally ever of 303, and also in the recent state elections. India at the present juncture needs people like Amit Shah ji to reinvent itself as a self-righteous superpower. Amit Shah ji has a greater role to play in realizing that dream. We wish him all good luck and pray to God to empower him for the cause. ಈ ಮಾತುಗಳನ್ನು ಹೇಳಿ ಅವ್ರು ಮತ್ತೆ ಇವತ್ತು ಈ ಸ್ವಾಮಿಗೆ ಬ್ಯುಸಿ ಶೆಡ್ಯೂಲ್, ಹ್ಯಾಸ್ ಟು ಹರಿಲಿ ಗೋ ಅಂಡ್ ಅಟೆಂಡ್ ಲಾಟ್ ಆಫ್ ಫಂಕ್ಷನ್ಸ್. ಈ ಮಾತುಗಳನ್ನು ಹೇಳಿ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರ ಈ ಒಂದು ಗುರುವಂದನಾ ಸಂದರ್ಭದಲ್ಲಿ ಪೂಜ್ಯರು ಯಾವಾಗಲೂ ಸಾಮಾಜಿಕವಾದಂತಹ ಕಳಕಳಿಯನ್ನು ಹೊಂದಿದ್ದಂಥವರು, ನಾಡಿನ ಕಲ್ಯಾಣಕ್ಕಾಗಿ ಕನಸನ್ನು ಕಂಡಂಥವರು. ಅವ್ರು ಕಂಡ ಕನಸುಗಳನ್ನು ನೆನಪಿಸಿಕೊಳ್ಳುವಾಗ ಇವತ್ತು ರಷ್ಯಾ ಮತ್ತು ಉಕ್ರೇನಲ್ಲಿ ಆಗ್ತಾ ಇರುವಂಥ ಯುದ್ಧದ ಭಯಭೀಕರವಾದಂಥ ಒಂದು ಮನುಷ್ಯ ಮಾರಣ ಹೋಮ ನಡೀತಾ ಇರೋದು ನೋಡಿದ್ರೆ ಪೂಜ್ಯ ಸ್ವಾಮೀಜಿಯವರು ಎಷ್ಟು ಮನ ಕರಗೋಗ್ತಾ ಇದ್ರು ಅಂತ ಅನ್ನೋದನ್ನು ನೆನಪಿಸ್ಕೊಳ್ಳಿಕ್ಕೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪೂಜ್ಯರ ಈ ಗುರುವಂದನಾ ಸಂದರ್ಭದಲ್ಲಿ ಅವ್ರು ನೆನಪು ಮಾಡ್ಕೊಳ್ತಾ ಇರುವ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಆಗ್ತಾ ಇರುವಂತಹ ಯುದ್ಧದ ಸನ್ನಿವೇಶಗಳು ಆದಷ್ಟು ಜಾಗ್ರತೆ ನಿಂತು ಜಗತ್ತಿನಲ್ಲಿ ಶಾಂತಿ, ಕಲ್ಯಾಣ, ನೆಮ್ಮದಿ ಉಂಟಾಗುವಂತಹ ದಿನಮಾನ ಆದಷ್ಟು ಜಾಗ್ರತೆ ಬರಲಿ. ಅದಕ್ಕೆ ಪೂಜ್ಯರ ಒಂದು ದಿವ್ಯಾಶೀರ್ವಾದ ಲೋಕದ ಮೇಲೆ ಇರಲಿ ಅಂತನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡಿ, ಭಗವಂತನ ಕೃಪೆ ಎಲ್ರಿಗೂ ಇರಲಿ ಅಂತ ಹಾರೈಸಿ, ಮಾನ್ಯ ವಿಜಯೇಂದ್ರ ಅವರು ಈ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ಏರ್ಪಡಿಸಿರ್ತಕ್ಕಂಥದ್ದು ಸಂತೋಷದ ಸಂಗತಿ ಅಂತನ್ನುವ ಮಾತನ್ನು ಹೇಳಿ, ಭಗವಂತನ ಕೃಪೆ ಎಲ್ರಿಗೂ ಇರಲಿ ಅಂತ ಹಾರೈಸಿ 4 ಮಾತುಗಳು. ಪರಮ ಪೂಜ್ಯ ಸುತ್ತೂರು ಜಗದ್ಗುರುಗಳಿಗೆ ಭಕ್ತಿ ಸಮರ್ಪಣೆ. ಇದೀಗ ನಮ್ಮನ್ನು ಆಶೀರ್ವದಿಸಲಿರುವವರು ಈ ಮಹಾನ್ ಸಿದ್ಧಗಂಗಾ ಕ್ಷೇತ್ರದ ಪ್ರಸ್ತುತ ಪೀಠಾಧ್ಯಕ್ಷರಾದ ಹಿರಿಯ ಶಿವಕುಮಾರ ಮಹಾಸ್ವಾಮಿಯವರ ಕರಕಮಲ ಸಂಜಾತರಾಗಿ ಆ ಭಕ್ತಿಯ ಹಾದಿಯಲ್ಲಿ ಸಾಗ್ತಾ ಇರುವಂತಹ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು. ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಸ್ಮರಿಸಿಕೊಳ್ತಾ ಸಾನ್ನಿಧ್ಯವನ್ನು ವಹಿಸಿದ ಸುತ್ತೂರು ಜಗದ್ಗುರುಗಳವರಲ್ಲಿ ಹಾಗೂ ಉಳಿದ ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬಹುದೂರದಿಂದ ಆಗಮಿಸಿರುವ ಕೇಂದ್ರದ ಗೃಹ ಸಚಿವರು ಹಾಗೂ ಸಹಕಾರ ಸಚಿವರು ಆದಂತಹ ಶ್ರೀ ಅನಿಲ್ ಚಂದ್ರ ಶಹಾಜಿ ಅವರೇ, ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಯಡಿಯೂರಪ್ಪನವರೇ,
ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರೇ, ಕೇಂದ್ರ ಸಚಿವರಾದ ಜೋಶಿ ಅವರೇ, ಈ ಸಂದರ್ಭದಲ್ಲಿ ಕೇಂದ್ರದಿಂದ ಆಗಮಿಸಿರುವ ಭಗವಂತ್ ಖೂಬಾರ್ ಅವರೇ, ಸಿ ಟಿ ರವಿರವರೇ, ಬಸವರಾಜರವರೇ, ವಿಜೇಂದ್ರರವರೇ, ಪರಮೇಶ್ ಅವರೇ, ನಾರಾಯಣ ಸ್ವಾಮಿ ಅವರೇ, ನಮ್ಮ ಜೆ ಸಿ ಮಾಧುಸ್ವಾಮಿ ಅವರೇ, ಮಸಾಲ್ ಜಯರಾಮ್ ಅವರೇ, ಡಾಕ್ಟರ್ ಇವರೇ, ನಮ್ಮ ಜ್ಯೋತಿ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯರೇ, ತಾಯಂದಿರೇ, ಸಮಯ ಸಾಕಷ್ಟು ಆಗಿದೆ. ಅಮಿತ್ ಶಾ ಅವರು ಮುಂದಿನ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿರೋದ್ರಿಂದ ನಾವೆಲ್ಲ ಕಡಿಮೆ ಮಾತನಾಡಬೇಕು. ನೀವೆಲ್ಲ ಬಹಳ ಭಕ್ತಿಯಿಂದ ಬಂದಿದ್ದೀರಿ ಇಲ್ಲಿ. ಇದು ಯಾವ ಸಂಗಮ ಅಂದರೆ ಭಕ್ತಿಯ ಸಂಗಮ. ಇದು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ನೀವೆಲ್ಲ ಭಕ್ತಿಯ ಕಾಣಿಕೆಯನ್ನು ಅಂದರೆ ಭಕ್ತಿಯನ್ನು ಅರ್ಪಿಸುವಂತಹ ಕಾರ್ಯದಲ್ಲಿ ಪಾಲ್ಗೊಂಡಿರುವಂತಹ ಅವರು. ನಾವೆಲ್ಲ ಭಾಗ್ಯವಂತರು, ಪುಣ್ಯವಂತರು, ಸುಚರಿತರು. ಏಕೆಂದರೆ ನಾವೆಲ್ಲ ಅಂತಹ ಪೂಜ್ಯ ಗುರುವರಿಯರನ್ನು ಪಡೆದಂತಹ ನಮ್ಮೆಲ್ಲರ ಜೀವನವೇ ಪಾವನ ಆಗಿರುವಂತಹದ್ದು. ಗುರುದೇವ ನೀ ಮಾಡಿದ ಉಪಕೃತಿಯನ್ನು ನಾನೆಂತೂ ಮರೆಯುವೆ ಅನ್ನುವ ಮಾತಿನಂತೆ ಅವರನ್ನು ಮರೆಯುವ ಪ್ರಶ್ನೆಯೇ ಇಲ್ಲ. ನಾನಾದರೂ ಇವತ್ತು ಪರಮ ಪೂಜ್ಯರನ್ನು ಎಲ್ಲಿ ನೋಡ್ತಾ ಇದ್ದೇನೆ ಅಂದರೆ ಇಲ್ಲಿ ನೆರೆದಿರುವ ನಿಮ್ಮ ಎಲ್ಲರ ಹೃದಯದಲ್ಲಿ ಪರಮ ಪೂಜ್ಯರನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹದ್ದು. ಯಾವತ್ತೂ ಕೂಡ ಅವರ ಬದುಕು ಅನ್ನುವಂಥದ್ದು ಸೇವೆ, ತ್ಯಾಗದಲ್ಲಿ ಇದ್ದಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿ ತ್ಯಾಗ ಮತ್ತು ಸೇವೆಯ ಸಂಗಮ ಆಗಿರುವಂತಹದ್ದು. ಅದರ ಪ್ರತೀಕ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳವರು. ಅವರ ಇಡೀ ಬದುಕಿನ ತುಂಬ 88 ವರ್ಷಗಳ ಕಾಲ ಶ್ರೀಮಠದ ಸೇವೆಗಾಗಿ ತಮ್ಮನ ತಾವು ಕಾಯ ವಾಚ ಮನಸ್ಸ ಅರ್ಪಿಸಿಕೊಂಡಂತಹ ಅವರು. ವಾರವೆಂದರಿಯೇ, ದಿನವೆಂದರಿಯೇ, ಏನೆಂದರಿಯನಯ್ಯ, ಇರುಳೆಂದರಿಯೇ, ಹಗಲೆಂದರೆ ಏನೆಂದರಿಯನಯ್ಯ ಅನ್ನುವ ಹಾಗೆ ಹಗಲು ಇರುಳು ಎನ್ನದೆ ಇಡೀ ಬದುಕನ್ನೇ ತಮ್ಮ ಅದಕ್ಕಾಗಿ ಸೇವೆಗಾಗಿ ತೇದ ಗಂಧಂತೆ ಅರ್ಪಿಸಿಕೊಂಡಂತಹ ಅವರು ಶಿವಕುಮಾರ ಮಹಾಶಿವಗಳವರು. ಅವರ ಕಾಯಕ, ದಾಸೋಹ, ಸೇವೆ, ಅವರ ಶಿವಯೋಗ ಅವೆಲ್ಲವೂ ಕೂಡ ಇಂದಿಗೂ ಕೂಡ ನಮ್ಮೆಲ್ಲರಿಗೂ ಆದರ್ಶ ಆಗಿರುವಂತಹದ್ದು. ಇಲ್ಲಿ ಮಾತನಾಡ್ತಾ ಪರಮ ಪೂಜ್ಯರ ಹೆಸರನ್ನು ಅಕ್ಷರ ದಾಸೋಹಕ್ಕೆ ಇಡಬೇಕು ಅಂತ ಹೇಳಿದ್ವಿ. ಬಹುಶಃ ಕರ್ನಾಟಕ ಸರ್ಕಾರ ಅದನ್ನು ಪ್ರಾರಂಭ ಮಾಡಿದ್ದೇ ಶಿವಕುಮಾರ ಮಹಾಸ್ವಾಮಿಯವರಿಂದ ಸಿದ್ಧಗಂಗಾ ಕ್ಷೇತ್ರ ದಾಸೋಹದ ಪರಂಪರೆಯಿಂದಲೇ. ಆದ್ದರಿಂದ ಅದಕ್ಕೆ ಮತ್ತೇನು ಹೆಸರಿಡುವಂಥ ಅಗತ್ಯವಿಲ್ಲ, ಅದು ಹೆಸರೇ ಸೂಚಿಸುವಂತೆ ಇರುವಂತಹದ್ದು. ಹಾಗೆ ಪರಮ ಪೂಜ್ಯರ ಬದುಕು ಅನ್ನುವಂಥದ್ದೊಂದು ತೆರೆದ ಪುಸ್ತಕ. ಅವರ ಜೀವನವೇ ನಮ್ಮೆಲ್ಲರಿಗೂ ಕೂಡ ಆದರ್ಶ ಮಾರ್ಗದರ್ಶನವಾಗಿರುವಂತಹದ್ದು. ಅಂತಹ ಪರಮ ಪೂಜ್ಯರ 115ನೇ ಜನ್ಮದಿನೋತ್ಸವ ಅನ್ನುವಂಥದ್ದು ನೆಪ ನೀವೆಲ್ಲ ಇಲ್ಲಿ ಸೇರುವಂತಹದ್ದೇ ಮುಖ್ಯ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಶಾಂತ ಮಹಂತೋ ನಿವಸಂತಿ ಸಂತಹ ವಸಂತವಲ್ಲೋಕಹಿತಂಚರಂತಹ ತೀರ್ಣಾ ಸ್ವಯಂ ತೀರ್ಣವಂ ಅಹೇತನ ಅನ್ಯಾನಪಿ ತಾರಯಂತಹ ಅನ್ನುವ ಮಾತಿನಂತೆ ಮಹಂತರು ಶಾಂತ ಚಿತ್ತರಾಗಿ ಅವರು ಭವರೋಗವನ್ನು ಕಳೆದು ಭವದಿಂದ ಮುಕ್ತಿಯನ್ನು ಪಡೆದಂಥ ಅವರಷ್ಟೇ ಆಗೋದಿಲ್ಲ, ಬೇರೆಯವರನ್ನು ಕೂಡ ಯಾವುದೇ ಕಾರಣವಿಲ್ಲದೆ ಅವರನ್ನು ಕೂಡ ದಾಟಿಸುವಂತಹ ಅವರು ಸಂತರಾಗಿರ್ತಾರೆ ಅಂತ. ಹಾಗೆ ಪರಮ ಪೂಜ್ಯರು ಲಕ್ಷಾಂತರ ಮಂದಿಯ ಬದುಕನ್ನು ಹಸನು ಮಾಡುವುದರ ಮೂಲಕ ಅವರ ಮನೆಯ ಜ್ಯೋತಿಯನ್ನು ಬೆಳಗಿಸುವಂತಹ ರೀತಿಯಲ್ಲಿ ಅವರನ್ನು ಈ ಭವದಿಂದ ಒಂದು ಮುಕ್ತರನ್ನಾಗಿ ಮಾಡುವಂಥ ಕೆಲಸವನ್ನು ಶಿವಕುಮಾರ ಮಹಾಶಿವಗಳವರು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ನಡೆಸಿಕೊಂಡು ಬಂದಂತಹ ಅವರು. ಅಂತಹ ಪೂಜ್ಯರ ಈ ಒಂದು ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಇವತ್ತು ಅಮಿತ್ ಶಾಜಿಯವರು ಬಹಳ ದೂರದಿಂದ ಆಗಮಿಸಿದ್ದಾರೆ. ಬಹುಶಃ ಅವರಿಗೆ ನಾವೆಲ್ಲ ಮಾತನಾಡೋಕ್ಕೆ ಸಮಯವನ್ನು ಕೊಡಬೇಕಾಗಿರುವಂತಹದ್ದು. ಹಾರ್ಟಿ ಗ್ರೀಟಿಂಗ್ಸ್ ಟು ಆದರಣೀಯ ಶ್ರೀ ಅನಿಲ್ ಚಂದ್ರ ಶಹಜಿ ಫ್ರಮ್ Siddhaganga Mutt. I recall the visit of Shri Amit Shahji to our Mutt on earlier 2 occasions. On the first occasion on March 2018, he met our Guruji, Dr. Shri Shivkumar Mahaswamiji, and took his blessings. This is the 3rd visit of Shri Amit Shahji to our Mutt. We are all happy that he has inaugurated the 150th birthday and Guruvandana Mahotsava of our Guruji. I thank him profusely for sparing his valuable time amidst his hectic and busy schedule and visiting the Mutt. Amit Shahji's energy is unmatchable, as he at one point of time looked after 12 portfolios in Shri Narendra Modi's cabinet in Gujarat government. ಸುತ್ತೂರು ಶ್ರೀಗಳವರು ಹೇಳಿದ್ರು ಎಷ್ಟು ಅವರು ಇಲಾಖೆಗಳನ್ನು ನಿರ್ವಹಿಸಿದ್ದಾರೆ ಅಂದರೆ 14 ಇಲಾಖೆಗಳನ್ನು ನಿರ್ವಹಿಸಿರುವಂಥ ಅನುಭವ ಅವರಿಗೆ ಇರುವಂತಹದ್ದು.
Amit Shah ji is working hard for the unity, solidarity, and progress of the nation. He played a commendable role with CRPF in fighting Naxals, sponsored terrorism, and restoring peace in the states inflicted by violence. He is also instrumental in connecting the women and downtrodden sections of the society to the mainstream of the development. The Government of India, under the stewardship of our respected Prime Minister, Shri Narendra Modi ji, with overwhelming support from Shri Amit Shah ji, has been doing excellent works for the rapid growth and transformation of the country. The efforts of the government in bringing back thousands of students and citizens of India from the war-afflicted Ukraine to India safely by Operation Ganga are highly laudable, and it reflects the leadership and commitment. ನಿಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲಿ ನಮ್ಮ ದೇಶದ ಎಲ್ಲ ಮಕ್ಕಳನ್ನ, ಪ್ರಜೆಗಳನ್ನ ಜೀವಂತವಾಗಿ ನವೀನ್ ಒಬ್ಬನನ್ನು ಬಿಟ್ಟರೆ ಅವನಲ್ಲೇ ಆ ಒಂದು ಗ್ರೆನೇಡ್ಗೆ ತುತ್ತಾದಂತಹ ಸಂದರ್ಭದಲ್ಲಿ ಅವನ ಶವವನ್ನೂ ಕೂಡ ತರಿಸುವಂಥ ಕೆಲಸವನ್ನು ಮಾಡಿ ಮನೆಗೆ ಕೊಡಿಸೋದ್ರಲ್ಲ, ಅದು ಕೇಂದ್ರ ಸರ್ಕಾರದ ಎಷ್ಟು ಒಂದು ಬದ್ಧತೆಯಿಂದ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಸಾಕ್ಷಿ ಆಗಿರುವಂತಹದ್ದು. Amit Shah ji is a pious man from core of his heart and fervently worship the Somanatha Jyotirlinga. Sir, we are really proud of you, and we pray the Almighty God to shower the divine blessings on you to serve the people of Bharata many more years. ಅವರಿಗೆ ನಾವೆಲ್ಲರೂ ಕೂಡ ಶುಭವನ್ನು ಕೋರೋಣ. ಇನ್ನು 106 ವರ್ಷಗಳ ಕಾಲ ಇದ್ದು ನಮ್ಮ ದೇಶಕ್ಕೆ ಉತ್ತಮ ಸೇವೆಯನ್ನು ಸಲ್ಲಿಸುವಂಥ ಕೆಲಸ ಮಾಡಲಿ. ನಾನು ಆಗಲೇ ಅವ್ರು ಬಂದಾಗ ಹೇಳ್ತಾ ಇದ್ದೆ, ನೀವು ನರೇಂದ್ರ ಮೋದಿ ಹೇಗಿದ್ದೀರಪ್ಪ ಅಂದರೆ ರಾಮ ಲಕ್ಷ್ಮಣರಂತೆ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ಅನ್ನುವ ಮಾತನ್ನು ನಾನು ಹೇಳಿದಂತಹ ಅವನು. ಇವತ್ತು ನಮ್ಮ ಪರಮ ಪೂಜ್ಯರೊಂದು ಮಾತನ್ನು ಹೇಳ್ತಾ ಇದ್ರು, ಡೆಮಾಕ್ರಸಿ ಇಸ್ ದ ಪ್ರೋಗ್ರೆಸ್ ಆಫ್ ಆಲ್ ಟು ಆಲ್ ಅಂಡರ್ ದಿ ಲೀಡರ್ಶಿಪ್ ಆಫ್ ವೈಸೆಸ್ಟ್ ಅಂಡ್ ದಿ ಬೆಸ್ಟ್ ಅನ್ನುವಂತಹ ಮಾತು ಹೇಳ್ತಾ ಇದ್ರು. ಅದನ್ನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಾವು ಕಾಣ್ತಾ ಇರುವಂಥದ್ದಕ್ಕೆ ಸಾಧ್ಯ ಆಗಿರುವಂತಹದ್ದು. ಅದರ ಒಂದು ಮುಖ್ಯ ಭಾಗವಾಗಿ ಇವತ್ತು ಅಮಿತ್ ಶಾ ಜಿ ಅವರು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ಇವತ್ತು ಬಂದಿರುವಂತಹದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಯಡಿಯೂರಪ್ಪನವರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾದರೂ ಕೂಡ ಆ ಜನಪ್ರಿಯತೆಯನ್ನು ಯಾವತ್ತೂ ಉಳಿಸಿಕೊಂಡು ಬಂದಿರುವಂತಹ ಅವರು ಇವತ್ತಿನ ಸರ್ಕಾರಕ್ಕೂ ಕೂಡ ಹೆಚ್ಚಿನ ಮಾರ್ಗದರ್ಶನವನ್ನು ಮಾಡ್ತಾ ಇವತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಉತ್ತಮ ಜನಪ್ರಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಇವತ್ತು ಬೊಮ್ಮಾಯಿಯವರು ಕೂಡ ಅದೇ ಮಾರ್ಗದರ್ಶನ ನಡೆಯುವಂತಹ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನೀವು ಕಂದಾಯ ಇಲಾಖೆಯಲ್ಲಿ ಒಂದು ಬದಲಾವಣೆಯನ್ನು ತಂದು ಜನಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಅದರ ಜೊತೆಯಲ್ಲಿ ಗ್ರಾಮ 1 ಯೋಜನೆಯನ್ನು ತರುವುದರ ಮೂಲಕ ಜನಗಳ ಕೆಲಸಗಳು ಸುಲಭವಾಗಿ ಆಗಬೇಕು, ಮಧ್ಯವರ್ತಿಗಳಿರಬಾರದು ಅನ್ನುವಂಥ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವಂತಹ ರೀತಿಯಲ್ಲಿ ಕೆಲಸವನ್ನು ಶ್ರೀ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾಡ್ತಾ ಇರುವಂತಹ ಅವರು. ವಿಶೇಷವಾಗಿ ಇವತ್ತು ಜೋಶಿಯವರು ಬಂದಿದ್ದಾರೆ. ನಿಮಗೆ ಹೇಳಬೇಕು, ಕೇಂದ್ರ ಸರ್ಕಾರದಲ್ಲಿ ಅವರು ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತಲೂ ಕೂಡ ಕರ್ನಾಟಕದ ಒಬ್ಬ ರಾಯಭಾರಿಯಾಗಿ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಯಾರಪ್ಪ ಅಂದರೆ ನಮ್ಮ ಜೋಶಿಯವರು ಇದ್ದಾರೆ. ನಾವು ಯಾರೇ ಆಗಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಾವು ಹೋಗಬೇಕು ಅಂತಂದರೆ ಅವರನ್ನು ಭೇಟಿ ಮಾಡಿದ್ರೆ ಸಾಕು, ಎಲ್ಲವನ್ನ ಕರ್ಕೊಂಡು ಹೋಗಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಮ್ಮ ಜೋಶಿಯವರು ಇವತ್ತು ಮಾಡ್ತಾ ಇರುವಂತಹ ಅವರು ಇವತ್ತು ನಮ್ಮ ಫಾರ್ಮಸಿ ಕಾಲೇಜಿನ ಶಂಕುಸ್ಥಾಪನೆಯನ್ನು ನೆರವೇರಿಸಿರುವಂತಹ ಅವರು. ಇವತ್ತು ವಿಶೇಷವಾಗಿ ಕುಬಾರ್ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ರಾಜ್ಯ ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರ ಹೆಮ್ಮೆ ಅಂತಂದರೆ ನಮ್ಮ SIT ಹಳೆಯ ವಿದ್ಯಾರ್ಥಿಯಾಗಿರುವಂತಹ ಅವರು. ಆ ಅಭಿಮಾನವನ್ನು ಅವರು ಯಾವತ್ತೂ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ನಮ್ಮ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತದ ಆಂದೋಲನಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವರು ಗಾಂಧೀಜಿ ಜಯಂತಿಯಂದು ಮಠಕ್ಕೆ ಬಂದು ಪೂಜ್ಯರ ಜೊತೆಗೂಡಿ ಆ ಕೆಲಸವನ್ನು ಮಾಡಿದಂತಹ ಅವರು ನಮ್ಮ ಭಗವಂತ ಕುಬಾರ್ ಅವರು ಇವತ್ತು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತಿತರ ಮಂತ್ರಿವರಿಯರು ಡಾಕ್ಟರ್ ಪರಮೇಶ್ವರ್ ಅವರು, ಶ್ರೀ ಮಠದ ಭಕ್ತರವರು, ಸಿದ್ಧಾರ್ಥ ಕಾಲೇಜ್ ಇರ್ಬೋದು, ಮಠದ ಮೇಲೆ ಅಪಾರವಾದ ಪ್ರೀತಿ ಭಕ್ತಿಯನ್ನು ಅವರ ತಂದೆಯವರ ಕಾಲದಿಂದಲೂ ಅವರು ಪೂಜ್ಯರನ್ನ ಅವರ ಅಣ್ಣ ಅವರು ಯಾಕೆ ಕರಿತಾ ಇದ್ದಾರಪ್ಪ ಅಂದರೆ ಮಹಾಪ್ರಭುಗಳು ಅಂತ ಕರಿತಾ ಇದ್ದಾರೆ ಹೊರತು ಸ್ವಾಮಿಗಳು ಮತ್ತೊಂದು ಹೆಸರನ್ನ ಕರಿತಾನೇ ಇರಲಿಲ್ಲ. ಆ ಪ್ರೀತಿಯನ್ನು ಭಕ್ತಿಯನ್ನು ಇಟ್ಕೊಂಡಂತಹ ಒಂದು ಪರಂಪರೆ ಇಟ್ಕೊಂಡಿರುವಂತಹ ಅವರು. ವಿಶೇಷವಾಗಿ ನಾರಾಯಣ ಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಕೇಂದ್ರದಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು. JC ಮಾಧುಸ್ವಾಮಿ ಅವರು ವಿಶೇಷವಾಗಿ ಗುಡ್ ಪಾರ್ಲಿಮೆಂಟ್ ಅಂತ ನಮ್ಮ ಪೂಜ್ಯರು ಯಾವಾಗಲೂ ಹೇಳ್ತಾ ಇರುವಂತಹ ಅವರು. ಅವರ ಅಂತಹ ಒಂದು ರೀತಿಯಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಮಾತಿಗೆ ನಿಂತರೆಲ್ಲ ಕೇಳಬೇಕು ಅನ್ನುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು CT ರವಿರವರು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇವರ ಸೇವೆ ನಿಮಗೆ ಕೇಂದ್ರಕ್ಕೆ ಬೇಕು ಅಂತೇಳಿ ಅಲ್ಲಿಗೆ ಅವರನ್ನು ವರ್ಗಾವಣೆ ಮಾಡಿಕೊಂಡಿರುವಂತಹ ಅವರು. CT ರವಿರವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿರುವಂತಹದ್ದು. ಮತ್ತಿತರ ಎಲ್ಲ JS ಬಸವರಾಜ್ ಅವರು ಬಂದಿದ್ದಾರೆ, ಅನೇಕ ಶಾಸಕರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜೊತೆಯಲ್ಲಿ
ಪೂಜ್ಯ ಸುತ್ತೂರು ಜಗದ್ರಳವರು ಕೂಡ ಆಗಮಿಸಿರುವಂತಹ ಅವರು. ಸುತ್ತೂರು ಸಿದ್ಧಗಂಗೆ ಬೇರೆಯಲ್ಲ, ಎರಡೂ ಸಮಾಜದ ಎರಡು ಖಂಡಗಳು ಅನ್ನುವ ಹಾಗೆ ಕೆಲಸವನ್ನು ಸಮಸಮವಾಗಿ ನೆರವೇರಿಸಿಕೊಂಡು ಬರ್ತಾ ಇರುವಂತಹ ಅವರು. ಅದು ಬೇರೆಯಲ್ಲ, ಇದು ಬೇರೆಯಲ್ಲ, ಎರಡೂ ಒಂದೇ ಅನ್ನುವಂತಹ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇರುವಂತಹವರು ಪೂಜ್ಯರು, ನನಗೆ ಆತ್ಮೀಯರಾಗಿರುವಂತಹವರು. ಅವರು ಯಾವಾಗಲೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹವರು ಇರುವಂತಾದರೆ, ಇವತ್ತು ವಿಜಯೇಂದ್ರ ಅವರು ವಿಶೇಷವಾಗಿ ನಿಮಗೆ ಅಮಿತ್ ಶಾ ಬರಬೇಕಾದ್ರೆ ಕೂಗಬೇಡಿ, ಒಂದು ನಿಮಿಷ ಕೂಗಬಾರ್ದು ಜಾಸ್ತಿ, ಇದನ್ನು ನೀವು ಸಿಲ್ಲೆ ಹಾಕಬಾರ್ದು. ಇದು ಸಿಲ್ಲೆ ಹಾಕುವಂಥ ಸಮಾವೇಶ ಅಲ್ಲ, ಇದು ಭಕ್ತಿಯ ಸಮಾವೇಶ, ಪೂಜ್ಯರ ಬಗ್ಗೆ ಗೌರವ ಅರ್ಪಿಸುವಂಥ ಒಂದು ಸಮಾವೇಶ. ಇದು ಅದನ್ನು ಮನದಲ್ಲಿ ಇಟ್ಕೋಬೇಕು ನೀವು ಯಾವತ್ತೂ ಕೂಡ. ನೀವು ಆದ್ದರಿಂದ ಇವತ್ತು ವಿಜಯೇಂದ್ರ ಅವರು ಇದರ ಜವಾಬ್ದಾರಿನ ವಹಿಸಿಕೊಂಡು ಇವತ್ತು ಅಮಿತ್ ಶಾ ಬರಬೇಕಾದ್ರೆ ಅವರೇ ಕೇಂದ್ರ ದೆಹಲಿಗೆ ಹೋಗಿ ನಮ್ಮ ಜೋಶಿಯವರನ್ನು ಒಳಗೂಡಿ ಇವತ್ತು ಅಮಿತ್ ಶಾಜಿ ಅವರನ್ನು ಕರ್ಕೊಂಬರೋದಕ್ಕೆ ಕಾರಣ ಆಗಿರುವಂಥವ್ರು ಮತ್ತು ಇಷ್ಟೆಲ್ಲ ವ್ಯವಸ್ಥೆಯನ್ನು ಮುಗ್ಡ ಮಾಡಿರುವಂತಹ ಅವರು ಇವತ್ತು ಇದೆಲ್ಲ ಜವಾಬ್ದಾರಿ ವಹಿಸ್ಕೊಂಡು ಯಶಸ್ವಿಯಾಗಿ ನಿರ್ವಹಿಸಿರುವಂಥವ್ರು ಅನ್ನುವ ಮಾತನ್ನು ಹೇಳ್ತಾ, ಇವತ್ತು ನಮ್ಮ ಇವೆಲ್ಲರೂ ಕೂಡ ಇದೇ ಅವರು ಜೋಶಿ ನಮ್ಮ ಅಮಿತ್ ಶಾಜಿ ಅವರು ಬಂದಿದ್ದಾರೆ. ನೀವೆಲ್ಲ ನಿಮ್ಮಿಂದ ಏನು ತೆಗೆದುಕೊಂಡು ಹೋಗಬೇಕಪ್ಪ ಅಂದರೆ, ಸಿದ್ಧಗಂಗಾ ಮಠದ ಕಾರ್ಯಕ್ರಮದಲ್ಲಿ ಇಂಥ ಸಂಸ್ಕಾರವಂತ ಜನ ಇದ್ದಾರೆ ಅನ್ನೋದನ್ನು ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ನಿಮ್ಮ ಭಕ್ತಿಯನ್ನು ಶ್ರದ್ಧೆಯನ್ನು ತೋರಿಸಬೇಕಾಗಿರುವಂತಹದ್ದು. ನೀವಿದೇ ರೀತಿಯಲ್ಲಿ ಮೌನವಾಗಿ ಶಾಂತವಾಗಿ ಅವರ ಮಾತುಗಳನ್ನು ಆಲಿಸಬೇಕು ಅನ್ನುವಂತಹ ಮಾತನ್ನು ನಿಮ್ಮೆಲ್ಲರಿಗೂ ಕೇಳ್ತಾ, ಪೂಜ್ಯರ ಆಶೀರ್ವಾದ ತಮ್ಮ ಮೇಲಿದೆ. ಬಿಸಿಲಿರ್ಬೋದು, ಸೆಕೆ ಇರ್ಬೋದು, ಆದರೆ ಅವರ ನೆನಹು ಅನ್ನುವಂತಹ ತಂಪು ನಿಮ್ಮ ಹೃದಯದಲ್ಲಿ ಯಾವತ್ತೂ ಇದೆ ಅನ್ನುವಂಥ ಭಾವನೆಯನ್ನು ಹೇಳ್ತಾ, ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ಪೂಜ್ಯ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಭಕ್ತಿ ಸಮರ್ಪಣೆ. ಇದೀಗ ನಮ್ಮ ಈ ಸಮಾರಂಭದ ಕೇಂದ್ರ ಬಿಂದು ಭಾರತದ ರಾಜಕಾರಣ ಕ್ಷೇತ್ರದಲ್ಲಿ ಚಾಣಕ್ಯ ಅನ್ನುವ ಹೆಸರನ್ನು ಪಡೆದಂಥವರು ಸನ್ಮಾನ್ಯ ಶ್ರೀ ಅಮಿತ್ ಶಾಜಿಯವರು. ಅವರು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತೇನೆ. मेरे साथ बोलिए, भारत माता की। मंच पर उपस्थित श्री श्री सिद्धलिंगा स्वामी जी, जगत गुरु श्री श्री शिवरात्रि स्वामी जी, अध्यक्ष सुत्तूर मठ, भारतीय जनता पार्टी के वरिष्ठ नेता, कर्नाटक के पूर्व मुख्यमंत्री श्रीमान येदुरप्पा जी, कर्नाटक के लोकप्रिय मुख्यमंत्री श्रीमान बसवराज बोम्बाई जी, मेरे मित्र और मोदी जी की कैबिनेट में कोयला, खदान और संसदीय कार्य मंत्री श्रीमान प्रहलाद जोशी जी, केंद्रीय मंत्री भगवंत जी, भारतीय जनता पार्टी के राष्ट्रीय महासचिव श्रीमान सीटी रवि जी, केंद्रीय मंत्री श्री नारायण स्वामी जी, श्री मधुस्वामी जी, जेसी मधुस्वामी जी, अर्गा ज्ञानेन्द्र जी, बीसी नागेश जी, श्री जीएस बसवराज जी, डॉक्टर परमेश्वर जी, श्री उमेश कट्टी जी, और आज इस कार्यक्रम में इतने लंबे समय से बैठे हुए प्यारे भाइयों और बहनों, आप सभी को मेरा नमस्कार। आज हम सब यहां पर श्री 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 शिव कुमार स्वामी जी की 115वीं जन्म जयंती के निमित्त उनके आशीर्वाद प्राप्त करने के लिए आए हैं। मैं मेरे जीवन में तीसरी बार सिद्धगंगा मठ के अंदर आया हूं, और जब भी मैं यहां आया, यहां से चेतना और उत्साह और ऊर्जा लेकर मैं वापस गया हूं। हमारा देश बहुत पुरातन देश,
कई सारे तीर्थ स्थान देश भर में फैले हुए, जैसे ज्योतिर्लिंग है तो ग्रह नक्षत्र अक्षांश रेखांश के आधार पर उनका निर्धारण हुआ, शक्तिपीठ भी बने पौराणिक कथाओं के आधार पर, भगवान श्री कृष्ण और राम के जीवन के आधार पर बड़ी की तीर्थस्थान, कई तीर्थस्थान बने। परंतु कुछ तीर्थस्थान महान संतों के कर्मों के आधार पर बनते हैं। उसी में से ये सिद्ध गंगा मठ है, जहां पर श्री 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 शिव कुमार स्वामी ने 88 साल तक बसवन्ना के वचनों को जमीन पर उतारने का काम किया और उसके माध्यम से समाज में संभाव, शिक्षा और लोगों को समृद्ध और आत्मीय रूप से भी समृद्ध बनाने का रास्ता प्रशस्त किया। कोई एक व्यक्ति अपने जीवन में अपनी न सोचकर लोगों की सोचना, समाज की सोचना, देश की सोचना, धर्म की सोच चालू करता है, तब धीरे 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 वो व्यक्ति के आसपास एक आभा मंडल की निर्मित होती है और वो आभा मंडल कई लोगों के जीवन में नया उजास लाने का काम करता है। वो आभा मंडल कई लोगों के जीवन में शिक्षा का प्रकाश डालने का काम करता है। वो आभा मंडल कई लोगों के जीवन को सद्मार्ग पर प्रशस्त करने का काम करता है और वो आभा मंडल कई लोगों के जीवन को धर्म अनुरागी भी बनाने का काम करता है। श्री 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 शिव कुमार स्वामी ने 112 साल की आयु तक और 88 साल इस मठ के पीठाधीश के नाते अपना जो आभा मंडल बनाया, वो न केवल आज अनेक युगों तक पूरे देश के लोगों को जीवन कैसे जीना चाहिए इसकी प्रेरणा देता रहेगा। और मित्रों, इसीलिए अटल जी जब यहां आए थे तब उन्होंने कहा था, उत्तर में गंगा और दक्षिण में सिद्ध गंगा। प्रहलाद भाई ने विषय तो बताया मगर उसका अर्थ नहीं बताया। मैं अर्थ भी बताना चाहता हूं। गंगा में स्नान करने से अनेक जन्मों के पाप का सुमूल नाश हो जाता है, ऐसी मान्यता है। सिद्ध गंगा मठ में आने से ही अनेक जन्मों के पुण्य कर्मों की जागृति होती है, वो मेरा भी अनुभव है। इसलिए अटल जी ने कहा था कि उत्तर में गंगा और दक्षिण में सिद्ध गंगा। ये सिद्ध गंगा बहुत बड़ा तीर्थ है। लगभग आज यहां पर मेरे साथी प्रहलाद भाई के हाथों से 80,000 स्क्वायर फुट में एक फार्मेसी कॉलेज का भी निर्माण का शिलान्यास हुआ है। मित्रों, एक ऐसा आध्यात्मिक स्तर एक तपस्वी के तप से, एक कर्मयोगी के कर्म से और एक धार्मिक जीवन जीने वाले संत के कारण बना है। और पहले से ही लगभग 15वीं सदी से कई सालों तक, 600 साल से पुराना स्थान अनेक लोगों के जीवन में ऊंचाई और उत्कर्ष लाने का कारण पड़ा है। इसीलिए शिव कुमार स्वामी जी को आधुनिक युग का बसवन्ना भी सभी लोग कहते हैं। कई लोग उनको जीवत भगवान का भी नाम देते हैं। 1908 से लेकर वो मठ के प्रमुख 1930 में बने और जीवन के अंतिम सांस तक मठ को अनेक लोगों के जीवन का उद्धार का केंद्र बनाया। पक्षपात रहित समभाव के विचार को उन्होंने आगे लिया और बसवन्ना के सभी वचनों को जमीन पर उतारने का निष्ठापूर्वक प्रयास किया। उन्होंने त्रिविधा दशों के सिद्धांत को जमीन पर उतारा और सालों तक कई लोग इस सिद्धांत को आगे ले जाए, इस प्रकार का एक कर्म का संदेश दिया। संदेश कई प्रकार के, कोई अपने वचनों से देता है, कोई अपने ज्ञान से देता है, मगर शिव कुमार स्वामी जी ने अपने कर्म से संदेश दिया।
जो युगों युगों तक आगे याद रहने वाला है। अन्न, अक्षर और आश्रय, ये तीनों को इन्होंने चरितार्थ करने का काम किया। यहाँ पर मठ के अंदर जो भी आता है वो कभी भूखा वापिस नहीं जाता है। गरीब से गरीब बच्चे को यहाँ पर शिक्षा की व्यवस्था है, रहने की व्यवस्था है। मैं अभी पूछ रहा था सिद्धलिंगा स्वामी जी को कि कितने बच्चे हैं। 10,000 से ज्यादा समाज के हर वर्ग के गरीब बच्चे अपने जीवन को ज्ञान से प्रकाशित करने का काम ये मठ के तत्वाधान में कर रहे हैं। अन्न, अक्षर और आश्रय, विद्या का दान करना और यहां रहने की सुविधा भी करना, ये सिद्धांत को मोदी जी ने भी भारतीय जनता पार्टी की सरकार के कर्तृत्व में जमीन पर उतारा। कोरोना काल में देश के अनेक विविध भाषाओं को एक लंबा पुनर्जीवन देने का काम नरेंद्र मोदी जी ने किया है और नई शिक्षा निधि के माध्यम से मोदी जी अब बच्चों को अपनी भाषा में पढ़ाई मिले, अपनी भाषा में टेक्निकल एजुकेशन मिले, अपनी भाषा में मेडिकल एजुकेशन मिले, इसलिए अनेक विविध प्रयास लेकर आए हैं। और जहां तक आश्रय का सवाल है, लगभग 3 करोड़ लोगों को, 3 करोड़ लोग ऐसे जिनको रहने का घर ही नहीं था, सिर्फ 7 साल के कालखंड में मोदी जी ने 3 करोड़ लोगों को अपना रहने का घर देने का भी काम किया। ये जो संदेश था शिव कुमार स्वामी जी का, अन्न, लगभग 80 करोड़ लोगों को 2 साल तक फ्री ऑफ कॉस्ट अनाज दिया, खाना दिया। अक्षर, हर बच्चे को अपनी मातृभाषा में पढ़ने का अधिकार दिया। और आश्रय, 3 करोड़ गरीबों को रहने का घर देने का काम भारतीय जनता पार्टी की नरेंद्र मोदी सरकार ने किया है। डॉक्टर शिव कुमार जी के तीनों आदर्शों को मोदी जी ने भी जमीन पर उतारा है। डॉक्टर शिव कुमार स्वामी जी ने शिक्षा के क्षेत्र में जो काम किया उसको भी समभाव के लिए किया। हर समाज के, हर जाति के बच्चे यहां पर पढ़े और आगे बढ़े। मुझे बड़ा आनंद है कि शिव कुमार स्वामी जी के बाद भी सिद्धगंगा मठ उनके सिद्धांतों को आगे बढ़ाने का काम कर रहा है। और आज मैं उनके समाधि स्थान पर जाकर नतमस्तक होकर, करबद्ध होकर वो महान आत्मा से मेरे और देश के लिए, हम सभी के लिए आशीर्वाद की मांग की है। और मुझे भरोसा है कि वो चैतन्य आत्मा पूरी सृष्टि के आत्माओं के कल्याण के लिए जहां पर भी होगा वहां प्रवृत्त होगा। मित्रों, शिव कुमार स्वामी के लिए मैं और कुछ कहना नहीं चाहता। कुछ लोग उनको साक्षात भगवान कहते हैं, कुछ लोग बसवन्ना का अवतार कहते हैं और कुछ लोग शिव योगी भी कहते हैं। परंतु मैं इतना ही कहना चाहता हूं कि वो क्या थे, वो मीमांसा में पड़े बगैर 88 साल तक मठ के पीठाधीश नाते उन्होंने जो कर्म का एक संदेश दिया है, वो कर्म के संदेश पर हम सब लोग आगे चले और पूरे समाज में सुख, समृद्धि, शिक्षा और पोषण का प्रचार करें। यही मेरी अभ्यर्थना है। मैं विजेंद्र का और उनकी कमेटी का भी बहुत आभार मानना चाहता हूं कि उन्होंने मुझे यहां निमंत्रित किया। आज इस कार्यक्रम में आप सबके साथ शिव कुमार जी को श्रद्धांजलि देने का मौका दिया और मैं दोनों स्वामीजियों के श्री चरणों में भी प्रणाम कर आशीर्वाद की उनसे अपेक्षा करता हूं कि जो सिद्धगंगा मठ का काम है, सुत्तूर मठ का काम है, इसी प्रकार से चलता रहे और समाज के उत्कर्ष के अंदर इसका योगदान इसी प्रकार से चलता रहे। अंत में आप सभी को अनेक शुभकामनाएं देकर
मेरी बात को समाप्त करता हूं। भारत माता की जय। ನಮ್ಮ ರಾಷ್ಟ್ರದ ಮಹಾನ್ ರಾಜಕೀಯ ಮುತ್ಸದ್ದಿ ಸನ್ಮಾನ್ಯ ಅಮಿತ್ ಶಾಜಿ ಅವರಿಗೆ ಈಗ ಮಠದ ಪರವಾಗಿ ಭಕ್ತಿ ಸಮರ್ಪಣೆ. ಇಷ್ಟು ಸಮಯ ನಮ್ಮ ಜೊತೆಯಲ್ಲಿ ಕಳೆದಂತಹ ನಮ್ಮ ರಾಷ್ಟ್ರದ ಗೃಹ ಖಾತೆ ಸಹಕಾರ ಖಾತೆ ಸಚಿವರಾದ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಚಾಣಕ್ಯರು ಎನ್ನುವ ಹೆಸರಿಂದ ಪ್ರಖ್ಯಾತರಾದಂತಹ ಸನ್ಮಾನ್ಯ ಅಮಿತ್ ಶಾಜಿ ಅವರಿಗೆ ಸಿದ್ಧಗಂಗಾ ಮಠದಿಂದ ಭಕ್ತಿ ಸಮರ್ಪಣೆ, ಗೌರವ ಸಮರ್ಪಣೆಯಾಗಿದೆ. ಇದೀಗ ವಂದನಾರ್ಪಣೆ ಗೆಳೆಯ ರೇಣುಕೊಪ್ಪ ಅವರಿಂದ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 115ನೇ ಜಯಂತಿ ಹಾಗೂ ಗುರುವಂದನಾ ಮಹೋತ್ಸವದ ದಿವ್ಯ ನೇತೃತ್ವವನ್ನು ವಹಿಸಿದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಿಗೆ ಕಾರ್ಯಕ್ರಮದ ಪರವಾಗಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಇದೇ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ